ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅರ್ಪಿಸುವ ಹಲೋ ಎಜೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭೂಮಿ ಮೇಲೆ ಇರತಕ್ಕಂತಹ ಮನುಷ್ಯ ಅಷ್ಟೇ ಏಕೆ ಎಲ್ಲ ಜೀವರಾಶಿಗಳಿಗೂ ಕೂಡ ಕಾಯಿಲೆಗಳು ಬಿಟ್ಟದ್ದಲ್ಲ. ಪ್ರತಿಯೊಂದು ಕಾರಣಾಂತರಗಳಿಂದಾಗಿರಬಹುದು, ಕೆಲವೊಂದಿಷ್ಟು ನೋವು ತರುವಂತಹ ಕಾಯಿಲೆ ಆಗಿರ್ಬೋದು, ಕೆಲವೊಂದಿಷ್ಟು ನೋವೇ ಇಲ್ಲದೆ ನಮ್ಮಲ್ಲೇ ಗೊತ್ತಿಲ್ಲದೆ ಬೆಳವಣಿಗೆ ಆಗ್ತಕ್ಕಂಥ ಹಲವಾರು ಕಾಯಿಲೆಗಳಿದೆ. ಹಾಗಾಗಿ ಇಂದಿನ ಬದಲಾದ ಜೀವನ ಶೈಲಿಯಲ್ಲಿ ಆಗಿರ್ಬೋದು, ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದಾಗಿ ಕೆಲವೊಂದಿಷ್ಟು ಮಾರಕ ಕಾಯಿಲೆಗಳು ಮನುಷ್ಯನನ್ನು ಆಕ್ರಮಿಸಿಕೊಳ್ತಾ ಇದೆ. ಅದರಲ್ಲಿ ಒಂದು ಬೊಜ್ಜು ಕೂಡ ಒಂದಾಗಿದೆ. ಈ ಬೊಜ್ಜು ನೋವನ್ನು ತರದಿದ್ದರೂ ಕೂಡ ಬೇರೆಯವರನ್ನ ನೋಡಿದಾಗ, ಫಿಟ್ ಆಗಿರುವಂತಹ ಮನುಷ್ಯರನ್ನ ನೋಡಿದಾಗ ನಾವು ಹಾಗೆ ಇಲ್ವಲ್ಲ ಎಂಬ ಒಂದು ಬೇಸರ ತರುವಂತಹ ಸಂಗತಿಗಳು ಹಲವಾರು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಬೊಜ್ಜಿಗೆ ಕಾರಣ ಏನು, ಯಾಕೆ ಬರುತ್ತೆ, ಮತ್ತು ಅದಕ್ಕೆ ಪರಿಹಾರಗಳೇನು, ಚಿಕಿತ್ಸಾ ವಿಧಾನಗಳು ಯಾವುದೆಲ್ಲ ಇದೆ ಎನ್ನುವುದರ ಕುರಿತಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಹಲೋ ಎಜೆ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ತಮ್ಮಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ಟಿವಿ ಪರದೆಯ ಮೇಲೆ ಡಿಸ್ಪ್ಲೇ ಆಗುವಂತಹ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಕೇಳಬಹುದಾಗಿದೆ. ಈ ಎಲ್ಲ ಬೊಜ್ಜಿನ ಕುರಿತಾಗಿ ಚರ್ಚೆ ಮಾಡಲಿಕ್ಕಿದ್ದಾರೆ ಎಜೆ ಆಸ್ಪತ್ರೆಯ ಕನ್ಸಲ್ಟೆಂಟ್ ಇನ್ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಯ ತಜ್ಞ ವೈದ್ಯರಾಗಿರ್ತಕ್ಕಂಥ ಇಬ್ಬರು ಡಾಕ್ಟರ್ಗಳು ನಮ್ಮ ಒಟ್ಟಿಗೆ ಇದ್ದಾರೆ. ಒಬ್ಬರು ಡಾಕ್ಟರ್ ಅಶ್ವಿನ್ ಆಳ್ವಾ ಮತ್ತು ಡಾಕ್ಟರ್ ರೋಹನ್ ಶೆಟ್ಟಿ. ಇವರಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಡಾಕ್ಟರ್, ಈಗ ಬೊಜ್ಜು ನಾವೆಲ್ಲ ಸಾಮಾನ್ಯವಾಗಿ ಒಂದು ವಯಸ್ಸಾದ ತಕ್ಷಣ ಬೊಜ್ಜು ಎಲ್ಲರ ಹತ್ರ ಕೂಡ ಇವತ್ತು ಏನಂದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಬೊಜ್ಜು ಆಗ್ತದೆ. ಈ ಬೊಜ್ಜು ಅಂದರೆ ಏನು, ಅದರದೊಂದು ವಿಸ್ತೃತ ಒಂದು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು. ಹೌದು, ನೀವು ಹೇಳಿದಾಗೆ ಈಗ ಬೊಜ್ಜುತನ ಅಂದರೆ ಈಗಿನ ಕಾಲದಲ್ಲಿ ಬೊಜ್ಜು ಒಂದು ಬೊಜ್ಜು ಟಾಪಿಕ್ ಅನ್ನ ಮಾತಾಡಲಿಕ್ಕೆ ಆರಂಭ ಮಾಡಿದ ತಕ್ಷಣವೇ ವೀಕ್ಷಕರ ಒಂದು ಕರೆ ಕಾಯ್ತಾ ಇದ್ದೆ. ಅದನ್ನೊಂದು ಕರೆ ಸ್ವೀಕರಿಸಿ ಮತ್ತೆ ನಾವು. ಹಲೋ, ಹಾಂ ಹೇಳಿ ಮೇಡಮ್. ಹಲೋ, ಅದೇ ನೋಡಿ ಅಮ್ಮ, ಈಗ ಬೊಜ್ಜಿನ ಬಗ್ಗೆನೇ ನಾವೀಗ ಮಾತಾಡ್ಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಒಂದು ಕಾರಣ ಅಲ್ಲ, ಹಲವು ಕಾರಣಗಳಿಂದ ಆಗಿ ಬೊಜ್ಜು ಬರ್ತದೆ. ಅದರ ಬಗ್ಗೆ ನಾವು ವಿಸ್ತೃತವಾಗಿ ಈಗ ಹೇಳಲಿಕ್ಕಿದ್ದೇವೆ. ಅವರು ಆಹಾರದ ಕುರಿತಾಗಿ ಆಹಾರದಿಂದ ಏನಾದರೂ ಬರ್ತದಾ ಅಂತ ಹೇಳ್ತಾ ಇದ್ರು. ಅದೇ, ಸೊ ನೀವು ಕೇಳಿದ ಹಾಗೆ ಈಗ ಬೊಜ್ಜುತನ ಅಂದರೆ ಅದೀಗ ಒಂದು ಕಾಯಿಲೆಯಾಗಿ ಪರಿಣಮಿಸಿದೆ. ಸೊ ಅದರಿಂದಾಗಿ ಆಗುವಂತಹ ಪರಿಣಾಮಗಳಂದ್ರೆ ನಮ್ಮ ಹಾರ್ಟಿಗೆ ಮತ್ತು ಶುಗರ್, BP, ಕೊಲೆಸ್ಟ್ರಾಲ್, ಸೊ ಇದೆಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಏನಂದ್ರೆ ಬೊಜ್ಜುತನ. ಸೊ ಬೊಜ್ಜುತನ ಅಂದ್ರೆ ಬೇಸಿಕಲಿ ನಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶ ಅವಶ್ಯಕತೆಗಿಂತ ಜಾಸ್ತಿ ಪರ್ಸೆಂಟೇಜ್ ಒಬ್ಬನ ಶರೀರದಲ್ಲಿ ಇದ್ರೆ ಅದರಿಂದಾಗಿ ಬೊಜ್ಜುತನ ಬರ್ತದೆ. ಬರೀ ತೂಕ ಅಂದ್ರೆ ವೆಯ್ಟ್ ಜಾಸ್ತಿ ಇದೆ ಅಂದ ತಕ್ಷಣ ಅವರಿಗೆ ಬೊಜ್ಜು ಇದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಈಗ ಬಾಡಿ ಬಿಲ್ಡರ್ ಅವರದ್ದು ತೂಕ ಜಾಸ್ತಿ ಇರ್ತದೆ, ಬಟ್ ಅದು ಪ್ಯೂರ್ ಮಸಲ್ ಮಾಸ್, ಅದಕ್ಕೆ ಲೀನ್ ಬಾಡಿ ಮಾಸ್ ಅಂತ ಹೇಳ್ತೀವಿ. ಸೊ ಯಾರ ಶರೀರದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದೆ ಅವರಿಗೆ ನಾವು ಬೊಜ್ಜು ಇದೆ ಅಥವಾ ಬೊಜ್ಜುತನದ ಕಾಯಿಲೆ ಇದೆ ಅಂತ ಹೇಳ್ಬೋದು. ಡಾಕ್ಟರ್ ರೋಹನ್ ಶೆಟ್ಟಿ ಅವರು, ಈ ಬೊಜ್ಜಿಗೆ ಕಾರಣಗಳನ್ನ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಮುಖ್ಯವಾಗಿ ಕಾರಣಗಳು ಈ ಬೊಜ್ಜುತನದ ಒಂದು ಫಸ್ಟ್ ಆಫ್ ಆಲ್ ನಾವು ಈಗ ಈ ನಮ್ಮ ಆಧುನಿಕ ಸೊಸೈಟಿಯಲ್ಲಿ ನಾವು ಫಸ್ಟು ಒಂದು ಬೊಜ್ಜುತನ ಒಂದು ಕಾಯಿಲೆ ಆಗಿ ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಯಾಕಂದರೆ ಈಗ ಈ ಬೊಜ್ಜು ಬರೇ ಒಂದು ಫ್ಯಾಟ್, ಕೊಬ್ಬು ನಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗೋದಲ್ಲ, ಅದರಿಂದ ಬರುವಂಥ ಬೇರೆ ಬೇರೆ ಕಾಯಿಲೆಗಳಿದೆ. ಸೊ ಇನ್ಫ್ಯಾಕ್ಟ್ ಅದೇ ಒಂದು ಕಾಯಿಲೆ ಆಗಿದೆ ಇವತ್ತಿನ ಜಗತ್ತಿನಲ್ಲಿ. ಸೊ ಇದು ಕೆಲವು ಕಾರಣಗಳಿಂದ ಬರ್ತದೆ. ಇದು ತುಂಬ ಬ್ರಾಡ್ ಆಗಿ ನೋಡ್ಲಿಕ್ಕೆ ಹೋದಾಗ ಒಂದು ಡೆಫಿನೆಟ್ಲಿ ನಮ್ಮ ಆಹಾರದ ಪದ್ಧತಿ. ನಮ್ಮ ಆಹಾರ ಪದ್ಧತಿ ಮುಂಚೆದು ಯಾವ ರೀತಿಯಲ್ಲಿತ್ತು ಆ ರೀತಿಯಲ್ಲಿ ಇವತ್ತಿನ ಕಾಲದಲ್ಲಿ ಇಲ್ಲ. ಸೊ ಅದರಿಂದ ಡೆಫಿನೆಟ್ ಆಗಿ ಒಂದು ಕಾರಣ. ಇನ್ನೊಂದು ನಮ್ಮ ಜೀವನ ಶೈಲಿ. ಮುಂಚೆ ನಮ್ಮ ಪೂರ್ವಜರೆಲ್ಲ ತುಂಬಾ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇತ್ತು, ಬಟ್ ಈಗ ನಮ್ಮ ಇದರಲ್ಲಿ ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಗಂಟೆಗಟ್ಟಲೆ ಆಫೀಸಲ್ಲಿ ಕೂತ್ಕೊಳ್ಳೋದು, ಗಂಟೆಗಟ್ಟಲೆ ಟಿವಿ ಮುಂದೆ ನೋಡೋದು, ನಮ್ಮ ಜೀವನ ಪದ್ಧತಿಯೇ ಚೇಂಜ್ ಆಗಿದೆ. ಮೂರನೇದು ಬಂದ್ರೆ ಒಂದು ಈ ಹಾರ್ಮೋನಲ್ ಚೇಂಜಸ್ ಅಂತ. ಈ ನಮ್ಮ ಬಾಡಿ ಒಂದು ಡೈನಾಮಿಕ್ ಪ್ರೊಸೆಸ್, ಅದು ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಸೊ ಏಜ್ ಬಂದ ಹಾಗೆ ನಮ್ಮ ಹಾರ್ಮೋನ್ಸ್, ಬಾಡಿಯಲ್ಲಿ ಹಾರ್ಮೋನ್ ತುಂಬಾ ಚೇಂಜಸ್ ಆಗ್ತದೆ. ಅದರ ಪ್ರಕಾರ ನಮ್ಮ ಬಾಡಿ ಅದಕ್ಕೆ ಬೇಕಾಗೋ ಚೇಂಜಸ್ ಮಾಡ್ತದೆ. ಎಸ್ಪೆಷಲಿ ಇದೊಂದು ಕಾರಣ, ಈ ಬೊಜ್ಜಿಗೆ ಫೀಮೇಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತದೆ.
ನಾಲ್ಕನೇದು ತುಂಬಾ ಮುಖ್ಯದಂದ್ರೆ ಒಂದು ಜೆನೆಟಿಕ್ ಕಾಂಪೊನೆಂಟ್. ಈಗ ಒಬ್ರು ಕೇಳಿದಾಗೆ ಜೆನೆಟಿಕ್ ಕಾಂಪೊನೆಂಟ್ ಸಹ ಒಂದು ಬೊಜ್ಜಿನ ಒಂದು ಕಾರಣ ಆಗಿದೆ, ಬಟ್ ಅದರಿಂದ ಮಾತ್ರ ಬೊಜ್ಜು ಬರ್ತದೆ ಅಂತಲ್ಲ. ಈಗ ನಾರ್ಮಲ್ ಈ ಒಂದು ಗಾದೆ ಉಂಟು, ಈ ಬೊಜ್ಜುತನ ಜೆನೆಟಿಕ್ ಲೋಡ್ಸ್ ದ ಪಿಸ್ತಲ್ ಬಟ್ ದ ಎನ್ವೈರ್ಮೆಂಟ್ ಫೈರ್ಸ್ ಇಟ್ ಅಂತ. ಅಂದ್ರೆ ಜೆನೆಟಿಕ್ ಕಾಂಪೊನೆಂಟ್ ಅವರಲ್ಲಿ ಇರ್ಬೋದು, ಬಟ್ ಅವ್ರಿಗೆ ಜೆನೆಟಿಕ್ ಕಾಂಪೊನೆಂಟ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಅದು ಬೊಜ್ಜು ಬರ್ಬೇಕಂತೇನಿಲ್ಲ. ಅದರಿಂದ ಬೇರೆ ಕಾರಣದಿಂದ ಅವ್ರ ಬೊಜ್ಜುನ ಅದನ್ನ ಹೊರಗೆ ಎಕ್ಸ್ಪ್ರೆಸ್ ಮಾಡುವಾಗೆ ಮಾಡ್ತದೆ. ಅಂದ್ರೆ ಆಹಾರ ಪದ್ಧತಿಗಳು ಹಿಂದೆ ಒಂದು ಜವಾರಿ ಅಂತ ಒಂದೇನು ನಾವು ಮನೆಯಲ್ಲಿ ಮಾಡಿದಂತ ಫುಡ್ ಇದೆ, ಇವತ್ತೆಲ್ಲ ಜಂಕ್ ಫುಡ್ ಆಗಿರೋದು ಜಾಸ್ತಿ ಆಗಿದೆ. ಅದರಲ್ಲಿ ಫ್ಯಾಟ್ ಅಂಶ ಜಾಸ್ತಿ, ಕಾರ್ಬೋಹೈಡ್ರೇಟ್ ಜಾಸ್ತಿ, ಮತ್ತೆ ಮೇನ್ಲಿ ಶುಗರ್, ಈ ಸ್ವೀಟ್ ಕಾಂಪೊನೆಂಟ್ ಇದೆಯಲ್ಲ ಅದು ಪರ್ಸೆಂಟೇಜ್ ಜಾಸ್ತಿ ಆದ ತಕ್ಷಣ ಕೊಬ್ಬಿನ ಅಂಶ. ಹಿಂದೆಲ್ಲ ಅದೇ ಅವ್ರು ಡಾಕ್ಟರ್ ಹೇಳಿದಾಗೆ ಪೂರ್ವಿಕರು ಎಲ್ಲ ಶ್ರಮ ಪಡ್ತಾ ಇದ್ರು, ಬೆವರು ಇಳಿಸ್ತಾ ಇದ್ರು. ಇವತ್ತೆಲ್ಲ ಏನಂದ್ರೆ ಒಟ್ಟಿನಲ್ಲಿ ಒಂದು ಆಫೀಸಲ್ಲಿ ಕೂತ್ಕೋಬೇಕು. ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ ಎನರ್ಜಿ ಇನ್ ಅಂಡ್ ಎನರ್ಜಿ ಔಟ್. ನಾವೀಗ ಎಷ್ಟು ಎನರ್ಜಿ ಒಳಗೆ ನಾವು ಫುಡ್ಡಿನ ರೀತಿಯಲ್ಲಿ ತಗೊಳ್ತೇವೆ ಅದನ್ನ ಅಷ್ಟು ಬರ್ನ್ ಮಾಡಿ ಹೊರಗೆ ತೆಗಿಬೇಕು ಬೇಗನೆ. ಅದು ಯಾವಾಗ ಮಾಡುದಿಲ್ಲ ಅದು ನಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಎಕ್ಸ್ಟ್ರಾ ಆಗಿ ಬೊಜ್ಜನ್ನು ತೋರಿಸಲ್ಪಡುತ್ತೆ. ಡಾಕ್ಟರ್, ಇದು ಪ್ರಾಬ್ಲಮ್ಸ್ ಅಸೋಸಿಯೇಟ್ ಏನ್ ಮಾಡ್ತದೆ ಒಬೆಸಿಟಿ ಆಗಿ? ಅದೇ ಪ್ರಾಬ್ಲಮ್ಸ್ ಅಂದ್ರೆ ನೋಡಿ, ಈಗ ಈ ಬೊಜ್ಜು ಇಂದ ನಮ್ಮ ಇಡೀ ಶರೀರದ ಒಂದು ಫಿಸಿಯಾಲಜಿ ಅಂತ ಏನು ಹೇಳ್ತೇವಲ್ಲ ಆ ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ. ಎಲ್ಲಾ ಅಂಗಾಂಗಗಳಿಗೆ ಅದರಿಂದ ಪರಿಣಾಮ. ಈಗ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ಹಾರ್ಟ್ ಅಲ್ಲಿ ರಕ್ತನಾಳಗಳು ಬ್ಲಾಕ್ ಆಗೋದು, ಹಾರ್ಟ್ ಅಟ್ಯಾಕ್ ಅಂತ ನಾವೇನು ಸಾಮಾನ್ಯವಾಗಿ ಹೇಳ್ತೀವಿ ಅದು. ಶುಗರ್ ಇಂದ ಆಗುವಂತ ಬೇರೆ ಬೇರೆ ಕಾಯಿಲೆ, ನರಗಳು ವೀಕ್ ಆಗೋದು, ಕಿಡ್ನಿಗೆ ತೊಂದರೆ ಆಗೋದು, ಲಿವರ್ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗೋದು. ನೀವು ಕೇಳಿರ್ಬೋದು ಎಷ್ಟೋ ಜನ ಈಗ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ, ಸ್ಕ್ಯಾನ್ ಮಾಡಿಸಿದ್ರೆ ಅದ್ರಲ್ಲಿ ಫ್ಯಾಟಿ ಲಿವರ್ ಅಂತ ಬಂತು. ಅದು ಕೊಬ್ಬು, ಲಿವರ್ ಅಲ್ಲಿ ಕೊಬ್ಬು. ನಮ್ಮ ಚರ್ಮದ ಅಡಿಯಲ್ಲಿ ಹೇಗೆ ಕೊಬ್ಬು ಬರ್ತದೆ ಹಾಗೆ ಲಿವರ್ ಅಲ್ಲಿ ಬೇರೆ ಬೇರೆ ಕ್ಯಾನ್ಸರ್ಗಳು ಬರ್ಬೋದು. ಸ್ತನದ್ದು ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಪ್ರಾಸ್ಟೇಟ್ ಇದು ಕ್ಯಾನ್ಸರ್. ಸೊ ಈ ತರ ಕ್ಯಾನ್ಸರ್ಗಳು ಕೊಬ್ಬಿದ್ದವರಿಗೆ, ಬೊಜ್ಜಿದ್ದವರಿಗೆ ಜಾಸ್ತಿ ಕಂಡು ಬರ್ತದೆ. ಇನ್ಫರ್ಟಿಲಿಟಿ ಅಂದ್ರೆ ಈ ಸಂತಾನ ಆಗದಂತ, ಸೊ ಅದೆಲ್ಲ ಯಾಕಂದ್ರೆ ಈ ಓವರೀಸ್ ಅಂಡಾಶಯದಲ್ಲಿ ನಾವು ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ, ಅದು ಈ ಬೊಜ್ಜಿದ್ದವರಿಗೆ ಜಾಸ್ತಿ ಕಂಡು ಬರುತ್ತೆ. ಅದರಿಂದಾಗಿ ಸಂತಾನ ಭಾಗ್ಯ ಸಿಗದೆ ಅಂತ ಪರಿಣಾಮಗಳು ಇರಬಹುದು. ಮತ್ತೆ ಸೈಕಾಲಜಿಕಲ್ ಏನಂದ್ರೆ ಅವರಿಗೆ ಒಂದು ಸಮಾಜದಲ್ಲಿ ಈ ಕೊಬ್ಬು ಇದ್ದವರಿಗೆ, ತೋರ ಇದ್ದವರಿಗೆ, ಅವರಿಗೆ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ತೊಂದರೆ. ಮಾನಸಿಕವಾಗಿ ಅವರಿಗೆ ಖಿನ್ನತೆ ಉಂಟಾಗಬಹುದು, ಡಿಪ್ರೆಷನ್ಗೆ ಹೋಗಬಹುದು. ಸೊ ಹೀಗೆ ಎಲ್ಲಾ ಅಂಗಾಂಗಗಳಿಗೆ ಅದರಿಂದ ಎಫೆಕ್ಟ್ ಇದೆ. ಕ್ಯಾನ್ಸರ್ ಇಂದ ಹಿಡಿದು ಹಾರ್ಟಿಗೆ BP ಜಾಸ್ತಿ ಆಗುವುದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದು, ಶುಗರ್, ಇದೆಲ್ಲ ಕಾಯಿಲೆಗಳು ಈ ಬೊಜ್ಜುತನದ ಮೂಲಕ ಶುರು. ಕೇವಲ ದೇಹ ರಚನೆಯಲ್ಲಿ ಬದಲಾವಣೆ ಆಗುವುದಷ್ಟೇ ಅಲ್ಲದೆ ಒಳಗಡೆ ಎಲ್ಲಾ ಆರ್ಗನ್ಗಳಿಗೂ ಅದು ಎಫೆಕ್ಟ್. ನಾವು ಕೇವಲ ನೋಡು ಹೊಟ್ಟೆ ಇದರದು ಅಷ್ಟೇನಾ ಅಥವಾ ಒಳಗಡೆಯಿಂದಾನು ಏನಾದ್ರೂ ಬೊಜ್ಜು ಇರಬಹುದಾ? ಅದೇ ಅದು ಫ್ಯಾಟಿ ಲಿವರ್ ಅಂತ ಎಲ್ಲ ತುಂಬಾ ಕಡೆಗೆ ಎಲ್ಲ ನಮ್ಮ ಹತ್ರ ಬರುವುದಂದ್ರೆ ನಮ್ಮ ಫ್ಯಾಟ್ ಲಿವರ್ ಅಂದ್ರೆ ಎಂತ ಅಂತ. ಈಗ ನಾವು ಹೊರಗೆ ನೋಡುವಂತದಂದ್ರೆ ಬೊಜ್ಜು ನಮ್ಮ ಬಾಡಿ ಸ್ಕಿನ್ ಕೆಳಗೆ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಅಲ್ಲಿ ಡೆಪಾಸಿಟ್ ಆಗ್ತದೆ. ಇದು ಇಲ್ಲಿ ಮಾತ್ರ ಅಲ್ಲ, ಇದು ನಮ್ಮ ಲಿವರ್ ಅಲ್ಲೂ ಡೆಪಾಸಿಟ್ ಆಗ್ತದೆ, ಇದು ನಮ್ಮ ಕಿಡ್ನಿಯಲ್ಲೂ ಡೆಪಾಸಿಟ್ ಆಗ್ತದೆ, ಹಾರ್ಟ್ ಅಲ್ಲೂ ಡೆಪಾಸಿಟ್ ಆಗ್ತದೆ. ಈಗ ಹಾರ್ಟ್ ಇದು ತೊಂದರೆ ಬರುವ ಕಾರಣನೇ ಇದೆ. ಈಗ ಬ್ಲಾಕ್ ಬರುವುದು ಎಲ್ಲ ಕಾರಣ ಇವಾಗ ಇದೇ ಫ್ಯಾಟ್ ಅದು ಡೆಪಾಸಿಟ್ ಆಗಿ ಅದರ ಕಾಯಿಲೆಗೆ ಅದಕ್ಕೆ ಇದು ಕಾಯಿಲೆಗಳು ಬರುದು. ಮತ್ತೆ ಇನ್ನು ಕೆಲವು ಕಾಯಿಲೆಗಳಂದ್ರೆ ಈ ಶ್ವಾಸಕೋಶದ ಕಾಯಿಲೆಗಳು ಸಹ ಕಂಡು ಬಂದಿದೆ. ಮತ್ತೆ ನಮ್ಮ ಮೂಳೆ ಸಮದೋಗೋದು, ಈ ವೆಯ್ಟ್ ಜಾಸ್ತಿ ಆಗಿ ಮೂಳೆ ಸಮದೋಗೋದು, ತುಂಬಾ ಕಾಯಿಲೆಗಳು, ಗಂಟು ನೋವುಗಳು. ಡಾಕ್ಟರ್ ಅಶ್ವಿನಾಳ್ ಅವರೇ, ಈ ಭಾರತೀಯರಲ್ಲಿ ಮತ್ತು ಪಾಶ್ಚಿಮಾತ್ಯರಲ್ಲಿ ಅಂದ್ರೆ ವಿದೇಶಿಗರಲ್ಲಿ ಹೋಲಿಸಿದಾಗ ಅವರಲ್ಲಿರ್ತಕ್ಕಂಥ ಬೊಜ್ಜು ಮತ್ತು ನಮ್ಮ ಭಾರತೀಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಬೊಜ್ಜು ಇದರ ನಡುವೆ ಏನು ವ್ಯತ್ಯಾಸಗಳಿದೆ? ತುಂಬಾ ವ್ಯತ್ಯಾಸ ಇದೆ. ಇದೊಂದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಭಾರತೀಯರಾಗಿ ನಮ್ಮಲ್ಲಿ ಈಗ ಬೊಜ್ಜುತನ ತೀವ್ರವಾಗಿ ಜಾಸ್ತಿ ಆಗ್ತದೆ ಈ ಕಾಯಿಲೆ. ಅದೇ ಈಗ ಪಾಶ್ಚಾತ್ಯ ಅಮೆರಿಕದಲ್ಲೆಲ್ಲ ಇದೆ, ಬಟ್ ಏನಂದ್ರೆ ಅವರ ಬೊಜ್ಜು ನಮ್ಮ ಬೊಜ್ಜು ವ್ಯತ್ಯಾಸ ಏನಂದ್ರೆ ನಮ್ದು ಎಂತ ಹೇಳುದು ಕೆಟ್ಟ ಬೊಜ್ಜುತನ ಅಂತ ಹೇಳ್ಬೋದು. ಸೊ ಈಗ ಅವರಲ್ಲಿ ಏನಂದ್ರೆ ಈಗ ನೀವು ನೋಡಿರ್ಬೋದು ಭಾರತೀಯರಲ್ಲಿ ಕಂಡು ಬಂದಷ್ಟು ಈ ಹೊಟ್ಟೆಯಲ್ಲಿ ಇರುವ ಕೊಬ್ಬು, ಹೊಟ್ಟೆ ದೊಡ್ಡದಾಗಿರೋದು, ಆ ತರ ನಮಗೆ ಪಾಶ್ಚಾತ್ಯದಲ್ಲಿ ಕಂಡು ಬರೋದಿಲ್ಲ. ಅವ್ರಿಗೆ ಏನಂದ್ರೆ ಇಡೀ ಶರೀರದಲ್ಲಿ ಕೊಬ್ಬು ಒಂದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಮೈಕಟ್ಟಿನಲ್ಲಿ. ನಮ್ಮಲ್ಲಿ ಹೇಗೆ ಅಂದ್ರೆ ಅದು ಹೊಟ್ಟೆ ಭಾಗದಲ್ಲಿ ಜಾಸ್ತಿ, ಅದಕ್ಕೆ ವಿಸರಲ್ ಒಬೆಸಿಟಿ ಅಂತ ನಾವು ಹೇಳ್ತೀವಿ. ಸಾಮಾನ್ಯ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ಅವರದ್ದು ಆಪಲ್ ಶೇಪ್ಡ್ ಒಬೆಸಿಟಿ ಅಂತ ಹೇಳ್ತೀವಿ, ನಮ್ಮದು ಪಿಯರ್ ಶೇಪ್ ಅಲ್ಲ, ಸಾರಿ, ನಮ್ಮದು ಭಾರತೀಯರದ್ದು ಆಪಲ್ ಶೇಪ್ ಅಂದ್ರೆ ಈಗ ಹೊಟ್ಟೆ ರೌಂಡ್ ಆಗಿ, ಸೊ ಫ್ಯಾಟ್ ರೌಂಡ್ ಒಂದು ಗೋಲಾಕಾರದಲ್ಲಿ ಡೆಪಾಸಿಟ್ ಆಗುವುದು. ಅದೇ ಪಾಶ್ಚಾತ್ಯ ಅವರದ್ದು ಏನಂದ್ರೆ ಅದು ಈಗ ಈ ಸೊಂಟದ ಕೆಳಗೆ ಭಾಗದಲ್ಲಿ, ಭುಜದಲ್ಲಿ ಎಲ್ಲ ಕಡೆ ಡೆಪಾಸಿಟ್ ಆಗ್ತದೆ. ಆಗ ಅದು ಪಿಯರ್ ಶೇಪ್ಡ್ ಅಂತ ಹೇಳ್ತೀವಿ. ಸೊ ಈ ಆಪಲ್ ಶೇಪ್ಡ್ ಬೊಜ್ಜುತನ ತುಂಬಾ ಹಾನಿಕಾರಕ. ಅದು BP, ಶುಗರ್ ಮತ್ತೆ ಹಾರ್ಟ್ಗೆಲ್ಲ ಜಾಸ್ತಿ ತೊಂದರೆ ಉಂಟಾಗುವಂತ
ಅದಕ್ಕೆ ಮೂಲ ಕಾರಣ ಏನಂತ ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಈಗ ಯಾವ್ದು ಸ್ಟಡೀಸ್ ರಿಸರ್ಚ್ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಈ ಜೀನ್ಸ್ ಇದೆಯಲ್ಲ, ಈ ಭಾರತೀಯರು ಮತ್ತೆ ನಮ್ಮ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ಅವರ ಜೀನ್ಸ್ ಮತ್ತೆ ಅವರದ್ದು ಪಾಶ್ಚಾತ್ಯ ಕಾಕೇಶಿಯನ್ಸ್ ಅಂತ ಹೇಳ್ತೀವಿ, ಬಿಳಿ ಚರ್ಮದವರು, ಅದರಲ್ಲಿ ವ್ಯತ್ಯಾಸ ಇದೆ. ಸೊ ನಮ್ಮಲ್ಲಿ ಏನಂದ್ರೆ ಸ್ವಲ್ಪ ಕೊಬ್ಬು ಜಾಸ್ತಿ ಆದ್ರೆ ಲಿಮಿಟ್ಗಿಂತ ಅದರಿಂದಾಗಿ ಬೇಗ ನಮಗೆ ತೊಂದರೆ ಆಗ್ತದೆ. ಅವರಿಗೆ ಕೊಬ್ಬು ಒಂದು ಲಿಮಿಟ್ ಮೇಲೆ ಹೋದ್ಮೇಲೆ ಮತ್ತೆ ತೊಂದರೆ ಆಗಲಿಕ್ಕೆ. ಹಾಗಾಗಿ ನಾವು ಹೆಚ್ಚು ಜಾಗ್ರತೆ ವಹಿಸಬೇಕಾಗ್ತದೆ. ಭಾರತೀಯರಲ್ಲಿ ಇದರಲ್ಲೂ ಬೊಜ್ಜಲ್ಲೂ ಕೂಡ ವ್ಯತ್ಯಾಸಗಳಿದೆ. ಮತ್ತೆ ಇವಾಗ ನೋಡ್ಲಿಕ್ಕೆ ಹೋದ್ರೆ ಇವಾಗ ಈ ಅಮೆರಿಕನ್ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಹೋದ್ರೆ ಈಗ 30 to 35% ಪಾಪ್ಯುಲೇಷನ್ ಇವಾಗ ಜನಸಂಖ್ಯೆ ಇವಾಗ ಬೊಜ್ಜುತನದ ಪ್ರಾಬ್ಲಮ್ ಆಲ್ರೆಡಿ ಉಂಟು. ಸೊ ಅವರಲ್ಲೇ ಅಷ್ಟಿರುವಾಗ ಈಗ ನಮ್ಮದಲ್ಲಿ ಎಷ್ಟಿರಬಹುದು ಅಂತ ವರ್ಲ್ಡ್ ಅಲ್ಲಿ ಅಮೆರಿಕದಲ್ಲಿ ಅವರ 30-35% ಪಾಪ್ಯುಲೇಷನ್ ಈ ಜನಸಂಖ್ಯೆ ಆಲ್ರೆಡಿ ಬೊಜ್ಜುತನದ ಲಿಮಿಟ್ ದಾಟಿದ್ದಾರೆ. ನಮ್ಮ ಪ್ರಕಾರ ಈಗ ಇಂಡಿಯಾದಲ್ಲಿ ಅದಕ್ಕಿಂತ ಜಾಸ್ತಿ ಉಂಟು. ಬಟ್ ನಮ್ಮಲ್ಲಿ ಅದು ಗೊತ್ತಾಗೋದಿಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಡಾಕ್ಟರ್ ರೋಹನ್ ಅವರೇ, ಇದು ಬೊಜ್ಜುತನವನ್ನ ಬಂದಾಗ ಹೇಗೆ ನಾವು ಅದನ್ನ ಒಂದು ಅಸೆಸ್ ಮಾಡಬಹುದು, ಒಂದು ಮಾಪನವನ್ನ ಹೇಗೆ ಮಾಡ್ತೀವಿ? ಅದು ಒಳ್ಳೆ ಕ್ವಶನ್. ಆಕ್ಚುಲಿ ಬೇಸಿಕಲಿ ಬೊಜ್ಜು ಅನ್ನೋದಿದೆಯಲ್ಲ, ಒಬ್ರೊಬ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನಾನೊಬ್ಬ ಒಂದು 5 ಫೀಟಿನವನಾದ್ರೆ ನನಗೆ ಒಂದು ವೆಯ್ಟ್ ಬೊಜ್ಜು ಅನಿಸ್ತದೆ, ಈಗ 6 ಫೀಟ್ ಆದ್ರೆ ನನಗೆ ಒಬ್ಬ ಬೊಜ್ಜು ಅನಿಸ್ತದೆ. ಸೊ ಇದು ಬರೇ ವೆಯ್ಟು ಒಂದು ಬರೇ ಹೈಟ್ ಮೇಲೆ ಅದು ಹೋಗುದಿಲ್ಲ. ಅದಕ್ಕೆ ನಾವು ನಮ್ಮ ಮಾಪನ ಹೇಗೆ ಅಂದ್ರೆ ನಾವು BMI ಅಂತ ಹೇಳ್ತೇವೆ, ಬಾಡಿ ಮಾಸ್ ಇಂಡೆಕ್ಸ್. ಅಂದ್ರೆ ಅದು ಬೇಸಿಕಲಿ ಒಂದು ಬಾಡಿಯಲ್ಲಿ ಎಷ್ಟು ಫ್ಯಾಟ್ ಉಂಟು ಅಂತ ಒಂದು ಅಸೆಸ್ಮೆಂಟ್ ಕೊಡ್ತದೆ. ಇದನ್ನು ಹೇಗೆ ಮಾಪನ ಮಾಡೋದಂದ್ರೆ ಇದು ವೆಯ್ಟ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್. ಸೊ ಅದನ್ನ ನೋಡಿದಾಗ ನಮ್ಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಇವತ್ತಿನ ಇದರ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಒಂದು 18ರಿಂದ 25 ಒಳಗಿದ್ರೆ ಅದು ನಾರ್ಮಲ್. ಅದು ಆ 25 ಪಾಯಿಂಟ್ ಇಂದ 30 ಪಾಯಿಂಟ್ ವರೆಗೆ ಬಂದ್ರೆ ಅದಕ್ಕೆ ಓವರ್ ವೇಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಬೊಜ್ಜುತನ ಇದಕ್ಕೆ ಬರುವುದಿಲ್ಲ, ಬಟ್ ಇದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. 30 ಮೇಲೆ 30 ಮೇಲೆ ಇದ್ರೆ ಅದು ಒಬೆಸಿಟಿ ಅಂದ್ರೆ ಅವರು ಬೊಜ್ಜುತನದ ಕಾಯಿಲೆ ಅವರಿಗೆ ಉಂಟು. ಅದು ಸಹ 35 ಮೇಲೆ ಹೋದಾಗ ಅದಕ್ಕೆ ಮಾರ್ಬಿಡ್ ಒಬೆಸಿಟಿ ಅಂತ ಹೇಳ್ತಾರೆ. ಅಂದ್ರೆ ಅವರಲ್ಲಿ ಬೊಜ್ಜುತನದ ತೊಂದರೆ ತುಂಬಾ ಉಂಟು, ಅಂದ್ರೆ ಅದನ್ನು ತುಂಬಾ ಸೀರಿಯಸ್ ಪ್ರಾಬ್ಲಮ್ ಆಗಿ ಪರಿಗಣಿಸಬೇಕಾಗ್ತದಂತ ಅದರ ಅರ್ಥ. ಸೊ ಇದೊಂದು ಬಾಡಿ ಮಾಸ್ ಇಂಡೆಕ್ಸ್. ಇದಲ್ಲದೆ ಕೆಲವು ಇಂಡಿಕೇಟರ್ ಅಂದ್ರೆ ಒಂದು ವೇಸ್ಟ್ ಸರ್ಕಂಫರೆನ್ಸ್. ನಾರ್ಮಲ್ ಆಗಿ ನಮ್ಮದೊಂದು 90 to 100 ಸೆಂಟಿಮೀಟರ್ ಸರ್ಕಂಫರೆನ್ಸ್ ಇರ್ತದೆ. ಇದಕ್ಕಿಂತ ಜಾಸ್ತಿ ಬಂದಾಗ ನಾವು ಅದು ಒಬೆಸಿಟಿ ಆಗಿ ನೋಡ್ಬೇಕು. ಈಗ ಪ್ರತಿಯೊಬ್ರು ಯಾರು ಬಂದ್ರು ಕೂಡ ಈಗ ಬೊಜ್ಜಿದೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಇದು ಮಾಪನವನ್ನ ಮಾಡ್ಲಿಕ್ಕೆ ಅದೊಂದು ಬೇಸಿಕ್ ಆದ ಒಂದು ಮಾಪನ. ಅಂದ್ರೆ ಅಲ್ಲಿಂದ ನಮ್ಮ ಇವ್ಯಾಲ್ಯೂಯೇಷನ್ ಪರೀಕ್ಷೆ ಎಲ್ಲ ಸ್ಟಾರ್ಟ್ ಆಗ್ತದೆ, ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ. ಈಗ ಒಬ್ಬ ರೋಗಿ ಬಂದ್ರೆ ಸಾಧಾರಣವಾಗಿ ನಿಮ್ಮ ಹತ್ರ ಬೊಜ್ಜು ಇದೆ, ಹೀಗೆ ನನಗೆ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿ ಬಂದಾಗ ನೀವು ಯಾವ ರೀತಿಯಲ್ಲಿ ತನಿಖೆಯನ್ನು ಕೈಗೊಳ್ತೀರಾ? ಒಂದು ಇನ್ವೆಸ್ಟಿಗೇಷನ್ ಯಾವ ರೀತಿಯಲ್ಲಿ ಮಾಡ್ತೀರಿ? ಅಲ್ಲ, ಮೊಟ್ಟ ಮೊದಲನೇದಾಗಿ ಅದೇ ಈಗ ಡಾಕ್ಟರ್ ರೋಹನ್ ಹೇಳಿದಾಗೆ, ಈಗ ಒಬ್ಬರು ಈಗ ಅವರಿಗೆ ನಾವು ರೋಗಿ ಅಂತ ಹೇಳೋದು ತಪ್ಪಾಗ್ತದೆ. ನಾರ್ಮಲ್ ಜನರೇ ಅವರು, ಬಟ್ ಬೊಜ್ಜುತನದಿಂದ ಬಳಸ್ತಾ ಇದ್ದಾರೆ. ಬಂದಾಗ ನಾವು ಪ್ರಾಥಮಿಕವಾಗಿ ಮಾಪನವನ್ನು ಮಾಡಿ ಅವರು ಈಗ ಬೊಜ್ಜುತನದ ಕ್ಯಾಟಗರಿಯಲ್ಲಿ ಬರ್ತಾರಾ ಅನ್ನೋದನ್ನ ನಾವು ಖಚಿತಪಡಿಸಬೇಕು. ತದನಂತರ ಮಾಪನವನ್ನೇ ಮಾಡಬೇಕು. ಯಾಕಂದ್ರೆ ಅವರಿಗೆ ಬೊಜ್ಜುತನ ಇದೆಯಾ ಅಂತ ನಾವು ಫಸ್ಟ್ ನೋಡ್ಬೇಕಾಗ್ತದೆ. ಅದಾದ ನಂತರ ನಾವು ಡೀಟೇಲ್ಡ್ ಅವರ ಒಂದು ಹಿಸ್ಟ್ರಿ, ಅಂದ್ರೆ ಅವರು ಈಗ ಅವರ ಜೀವನ ಶೈಲಿ ಹೇಗಿದೆ, ಆಹಾರ ಪದ್ಧತಿ ಹೇಗಿದೆ, ಯಾವಾಗಿಂದ ಅವರು ತೂಕ ಜಾಸ್ತಿ ಆಗ್ತಾ ಇದೆ, ಎಷ್ಟು ಟೈಮಲ್ಲಿ ಜಾಸ್ತಿ ಆಗಿದೆ, ಅವರು ಏನೇನು ಅದಕ್ಕೆ ತೂಕವನ್ನು ಇಳಿಸ್ಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅದರ ಬಗ್ಗೆ ಡೀಟೇಲ್ಡ್ ನಾವೊಂದು ಹಿಸ್ಟ್ರಿ ಅಂತ ಹೇಳ್ತೀವಿ ಇವ್ಯಾಲ್ಯೂಯೇಷನ್ ಮಾಡುವಾಗ. ಮತ್ತೆ ಅವ್ರು ಏನಾದ್ರೂ ಮದ್ದುಗಳು, ಈ ಕೆಲವೊಂದು ಮದ್ದುಗಳಿಂದ ಸಹ ವೇಟ್ ಜಾಸ್ತಿ ಆಗ್ತದೆ, ಅದನ್ನ ಸಹ ಏನಾದ್ರು ತಗೊಳ್ತಿದ್ದಾರಾ ಅನ್ನೋದನ್ನು ನೋಡ್ಬೇಕಾಗ್ತದೆ. ಇದೆಲ್ಲ ಮಾಡಿದ ನಂತರ ಅವರು ಬೊಜ್ಜುತನ ಕಾಯಿಲೆ ಇದೆ ಮತ್ತೆ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಅಂತ ಖಚಿತ ಆದಾಗ ನಾವು ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡ್ತೇವೆ. ರಕ್ತ ಪರೀಕ್ಷೆಗಳು ಅದರಲ್ಲಿ ಸ್ಪೆಷಲ್ ಆಗಿ ನಾವು ಏನಂದ್ರೆ ಹಾರ್ಮೋನ್ಗಳು, ಈಗ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಇದ್ರೆ, ಥೈರಾಕ್ಸಿನ್ ಅನ್ನೋದು ಬ್ಲಡ್ ಅಲ್ಲಿ ಕಡಿಮೆ ಇದ್ರೆ ಬೊಜ್ಜುತನ ಬರ್ತದೆ. ಸೊ ಅದಕ್ಕೆ ನಾವು ಥೈರಾಕ್ಸಿನ್ ಟ್ರೀಟ್ಮೆಂಟ್ ಕೊಟ್ಟರೆ ಅದು ತನ್ನಿಂದಾನೆ ನಾರ್ಮಲ್ ಆಗ್ತದೆ. ಅದೇ ರೀತಿ ಸ್ಟೀರಾಯ್ಡ್, ಬಾಡಿಯಲ್ಲಿ ಸ್ಟೀರಾಯ್ಡ್ ಲೆವೆಲ್ ಜಾಸ್ತಿ ಇದ್ರೆ, ಕಾರ್ಟಿಸಾಲ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇದ್ರೆ ಬೊಜ್ಜುತನ ಬರ್ಬೋದು. ಅದನ್ನೆಲ್ಲ ಸ್ಪೆಷಲ್ ಟೆಸ್ಟ್ ಮಾಡಿ ನೋಡಬೇಕು. ಮತ್ತೆ ನಾವು ಒಂದು ಹೊಟ್ಟೆ ಈಗ ಸ್ಕ್ಯಾನಿಂಗ್ ಮಾಡಿಸ್ತೇವೆ, ಯಾಕಂದ್ರೆ ಅದು ಲಿವರ್ ಮತ್ತೆ ಬೇರೆ ಕಡೆ ಎಲ್ಲ ಕೊಬ್ಬಿನಾಂಶ ಎಷ್ಟಿದೆ ಅಂತ ನೋಡ್ಲಿಕ್ಕೆ, ಹರಡಿದೆಯಾ ಅಂತ ನೋಡ್ಲಿಕ್ಕೆ. ಬೇರೆ ಬೇರೆ ಅವರಿಗೆ ಈಗ ಗಂಟು ನೋವೆಲ್ಲ ಇದ್ರೆ ಗಂಟಿದು ಸ್ಪೆಷಲ್ ಆಗಿ ಅದರದ್ದು ಟೆಸ್ಟ್, ಎಕ್ಸ್ರೇ ಅದೆಲ್ಲ ಮಾಡಿ. ಮತ್ತೆ ಈಗ ಸರ್ಜರಿ ಬೇಕಂತಂದ್ರೆ ಅವರಿಗೆ ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೇವೆ, ಅಂದ್ರೆ ನಾವು ಹೊಟ್ಟೆ ಒಳಗೆ ಲೈಟ್ ಹಾಕಿ ನೋಡುವಂತದ್ದು, ಅವರಿಗೆ ಬೇರೆ ಏನಾದ್ರು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಉಂಟಾ. ಸೊ ಈ ತರದ್ದು ಟೆಸ್ಟ್ ಗಳನ್ನು ಮಾಡಲಾಗುತ್ತೆ. ಅಂದ್ರೆ ಅದರಿಂದ ಬೇರೆ ಪ್ರಾಬ್ಲಮ್ ಇಂದ ಕೂಡ ಬೊಜ್ಜು ಬರುವಂತ ಸಮಸ್ಯೆ ಇದೆ. ಮತ್ತೆ ಏನಂದ್ರೆ ಬೊಜ್ಜುತನಗೆ ನಾವು ಏನ್ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಅಂತ ತೀರ್ಮಾನಿಸ್ತೇವೋ ಆ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ಹೊಟ್ಟೆ ಮೇಲೆ ಸರ್ಜರಿ ಮಾಡೋದು. ಅದಕ್ಕೆ ಹೊಟ್ಟೆಯಲ್ಲಿ ಒಳಗೆ ಬೇರೆ ಏನಾದ್ರು ಹುಣ್ಣು ಅದು
ಇತ್ಯಾದಿಗಳು ಇದೆಯಾ ಅಂತ ನಾವು ಮುಂಚೆ ನೋಡ್ಬೇಕು, ಏನಾದ್ರೂ ದುಷ್ಪರಿಣಾಮ ಆಗಬಾರ್ದು ಸರ್ಜರಿ ಆದ್ಮೇಲೆ. ಅದಕ್ಕೆ ಒಂದು ಎಂಡೋಸ್ಕೋಪಿನೂ ಮಾಡ್ತೀವಿ. ಯಾಕಂದ್ರೆ ಅವರಿಗೆ ಈ ರಿಫ್ಲಕ್ಸ್ ಡಿಸೀಸ್ ಅಂತ, ಅಂದ್ರೆ ಈ ಹುಳಿ ತೇಗು ರಿವರ್ಸ್ ಬರುವುದು ಅಂತ ಹೇಳ್ತೇವಲ್ಲ, ಆ ಕಾಯಿಲೆ ಎಲ್ಲ ಇದ್ದವರಿಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ಸ್ವಲ್ಪ ಮಾಡಿಫೈ ಮಾಡಬೇಕಾಗುತ್ತೆ. ಅಂದ್ರೆ ಹಿಂದಿನ ಎಲ್ಲಾ ಒಂದು ರೆಕಾರ್ಡ್ಸ್ ಗಳನ್ನ ಅವ್ರು ನೋಡ್ತಾರೆ, ಅವ್ರು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕುಲಂಕುಷವಾಗಿ ಅದನ್ನು. ಡಾಕ್ಟರ್, ಇದು ಮ್ಯಾನೇಜ್ಮೆಂಟ್ ಆಫ್ ಇದು ಒಬೆಸಿಟಿ ಹೇಗೆ ಒಂದು ಮ್ಯಾನೇಜ್ಮೆಂಟ್ ನಿಯಂತ್ರಣ ಮಾಡೋದು, ಅದನ್ನ ಒಂದು ನಿರ್ವಹಣೆ ಹೇಗೆ? ಅದೇ ಡಾಕ್ಟರ್ ಅಶ್ವಿನ್ ಅವರು ಹೇಳಿದಾಗೆ ಒಂದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಒಂದು ಐಡಿಯಾ ಸಿಗ್ತದೆ ಇವರು ಯಾವ ಕ್ಯಾಟಗರಿಯಲ್ಲಿ, ಈಗ ಬೊಜ್ಜುತನದ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತ. ಅದಾದಮೇಲೆ ನಾವು ಇದನ್ನು ಮ್ಯಾನೇಜ್ಮೆಂಟ್ ಯಾವಾಗಲೂ ಫಸ್ಟು ಇದಕ್ಕೆ ಅವರ ರೀತಿಯಲ್ಲಿ ಇದನ್ನು ಬೊಜ್ಜುತನನ ಕಡಿಮೆ ಮಾಡಲಿಕ್ಕೆ ಹೇಗೆ ಇಲ್ಲಿವರೆಗೆ ಅವರು ಪ್ರಯತ್ನ ಮಾಡಿದ್ದಾರೆ ಅಂತ. ಯಾವಾಗಲೂ ಬೊಜ್ಜುತನದ್ದು ಇದ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದೇ ಅವರದ್ದು ಒಂದು ಈ ಆಹಾರ ಪದ್ಧತಿನ ಹೇಗೆ ಚೇಂಜಸ್ ಮಾಡಿದ್ದಾರಾ, ಒಂದೊಂದು ಅವರ ಈ ಒಂದು ಜೀವನ ಶೈಲಿಯಲ್ಲಿ ಅವ್ರೇನಾದ್ರೂ ಚೇಂಜಸ್ ತಂದು ನೋಡಿದ್ದಾರಾ. ಯಾವಾಗಲೂ ಒಂದು 6 ತಿಂಗಳು ಗ್ಯಾಪ್ ನಾವು ಕೊಡ್ತೇವೆ. ಇದೆಲ್ಲ ಈ ತರ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಏನಾದ್ರೂ ವ್ಯತ್ಯಾಸ ಬಂದಿದೆಯಾ ಇದು ಫಸ್ಟ್ ನೋಡ್ಬೇಕಾಗ್ತದೆ. ಎಸ್ಪೆಷಲಿ ಈ ಆಹಾರ ಪದ್ಧತಿ ನಾವು ನೋಡಿದಾಗ ತುಂಬಾ ಪೇಷಂಟ್ಸ್ ಇದು ಬಂದಾಗ ನಮ್ಮ ಆಹಾರ ಪದ್ಧತಿಯಲ್ಲಿ ಈಗ ಹೇಳಿದಾಗೆ ಕಾರ್ಬೋಹೈಡ್ರೇಟ್ಸ್, ಇವಾಗ ಎಲ್ಲರೂ ಹೇಳ್ತಾರೆ ನಮ್ಮ ಫ್ಯಾಟ್ ಕೊಬ್ಬು ಅಂಶ ಫುಡ್ ಅಲ್ಲಿ ಕೆಟ್ಟದು ಅಂತ. ಇದು ಆಕ್ಚುಲಿ ಅದು ತಪ್ಪು ಪರಿಕಲ್ಪನೆ. ತುಂಬಾ ಕೆಟ್ಟದು ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಅನ್ನೋ ಇರೋದೊಂದು ಅದು ನಮ್ಮ ಬಾಡಿಯಲ್ಲಿ ಬೇಗ ಜೀರ್ಣ ಆಗಿ ಬೇಗ ಬಾಡಿಯಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ನಾವು ಯಾವಾಗಲೂ ಆಹಾರ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ, ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಬೇಕು. ಸೊ ಈ ಒಂದು ಇದರ ಮೇಲೆ ಅವರು ಎಷ್ಟು ಗಮನ ನೋಡಿ ನಾವು ಇಟ್ಟು ಅದನ್ನ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿದರೆ ನೋಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಬಂದಾಗ ಈ ಒಂದು ಈ ಮೋಟಿವೇಶನ್, ಈ ಜೀವನ ಶೈಲಿ, ಅವರು ಈ ವ್ಯಾಯಾಮ ಎಕ್ಸಸೈಸಸ್ ಇದೆಲ್ಲ ಹೇಗೆ ಮಾಡ್ತಿದ್ದಾರೆ, ಅವರ ಫಿಸಿಕಲ್ ಆಕ್ಟಿವಿಟೀಸ್ ಅವರದ್ದು ಒಂದು ದಿವಸದಲ್ಲಿ ಎಷ್ಟು ಉಂಟಂತ ಒಂದು ನೋಡ್ಬೇಕಾಗ್ತದೆ. ಸೊ ಅದನ್ನ ನಾವು ಚೇಂಜಸ್ ಮಾಡಬೇಕಾಗ್ತದೆ. ಅವರ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಅವರ ಕೆಲಸದಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅವರಿಗೆ ಅದಕ್ಕೆ ಸರಿಯಾಗಿ ಎಕ್ಸಸೈಸ್ ರೆಜಿಮನ್ ಅನ್ನೊಂದು ಕೊಡ್ಬೇಕಾಗ್ತದೆ. ಸೊ ಅದನ್ನು ಮಾಡಿ ಸಹ ಅವರು ವೆಯ್ಟ್ ಇಳಿತಾ ಇಲ್ವಾ ಅಂತ ನೆಕ್ಸ್ಟ್ ನೋಡ್ಬೇಕು. ಇಷ್ಟೆಲ್ಲ ಮಾಡಿ ಅವರ ಆಹಾರ ಪದ್ಧತಿ ಚೇಂಜ್ ಆಗಿ ಒಂದು ಎಕ್ಸಸೈಸ್ ರೆಜಿಮನ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಅವ್ರು ಹೇಳಿದಾಗ ಈ ಮೆಡಿಕಲ್ ಟ್ರೀಟ್ಮೆಂಟ್, ಈ ಮೆಡಿಕಲ್ ಪ್ರಾಬ್ಲಮ್ ಇದ್ದವರಿಗೆ ಥೈರಾಯ್ಡ್ ಪ್ರಾಬ್ಲಮ್, ಈ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅದಿದ್ದಾಗ ಯಾವಾಗ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸಹ ಇರಲಿಲ್ಲ ಅಂದ್ರೆ ಲಾಸ್ಟ್ ಸ್ಟೇಜ್ ಬಿ ಸರ್ಜರಿ. ಅಂದ್ರೆ ಆರಂಭದಲ್ಲಿ ನೀವು ಅವರಿಗೆ ಕೆಲವು ಸಲಹೆಗಳನ್ನ ಕೊಡ್ತೀರ, ಅದೆಲ್ಲ ಮಾಡಬೇಕು ಅಂತ. ಮಾಡಿ ಆದ್ಮೇಲೆ ಕೂಡ ಅದು ಕಂಟ್ರೋಲ್ ಆಗದಿದ್ರೆ ಮುಂದಿನ ಕ್ರಮವನ್ನ ಕೈಗೊಳ್ಳೋಕೆ ಹೇಳ್ತೀರಾ? ಯಾಕಂದ್ರೆ ಶಸ್ತ್ರಚಿಕಿತ್ಸೆಗೆ ಈಗ ಯಾರು ಬಂದ ತಕ್ಷಣ ಶಸ್ತ್ರಚಿಕಿತ್ಸೆ ಒಳಗಾಗಿಲ್ಲ, ಮಲ್ಟಿ ಮಾಡೆಲಿಟಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಆಹಾರದಲ್ಲಿ ಅವರಿಗೆ ನಾವೀಗ ಡಯಟಿಷಿಯನ್ ಅಂತ ಇರ್ತಾರೆ, ಆಹಾರ ಅದರದ್ದು ತಜ್ಞರು. ಅವರಿಗೆ ಅವರ ಕ್ಯಾಲರಿ ಇಂಟೇಕ್ ಅನ್ನ ಅವರು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಒಂದು ದಿನಕ್ಕೆ 24 ಗಂಟೆಗೆ ಅವರು ಎಷ್ಟು ಎನರ್ಜಿ ಖರ್ಚು ಮಾಡ್ತಾರೆ ಅದರ ಮೇಲೆ ಅವರಿಗೆ ಆಹಾರವನ್ನು ತಯಾರು ಮಾಡಿ ಕೊಡ್ತಾರೆ. ಡಯಟ್ ಚಾರ್ಟ್ ಅನ್ನ ಮಾಡಿ ಕೊಡ್ತಾರೆ. ಇಷ್ಟೇ ಕ್ಯಾಲರಿ ತಗೋಬೇಕು, ಅದರಲ್ಲಿ ಏನೇನು ಆಹಾರ ತಿನ್ಬಹುದು ಅದನ್ನೆಲ್ಲ ಡೀಟೇಲ್ ಆಗಿ ಅವರು ಲಿಸ್ಟ್ ಮಾಡಿ ಕೊಡ್ತಾರೆ. ಓಕೆ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳನ್ನು ಮಾಡೋಣ. ಈಗ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೆ ಹಲೋ ಎಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಗಷ್ಟೇ ಮಾತಾಡ್ತಾ ಇದ್ವಿ ಹೇಗೆ ಒಂದು ಮ್ಯಾನೇಜ್ಮೆಂಟನ್ನು ಮಾಡಬಹುದು ಡಾಕ್ಟರ್ ಅಂತೇಳಿ. ಈಗ ಲೈಫ್ ಸ್ಟೈಲನ್ನು ಹೇಗೆ ಅವರಿಗೆ ಸಲಹೆಗಳನ್ನ ನೀಡ್ತೀರಿ, ಹೇಗೆ ಅಡ್ವೈಸನ್ನು ಮಾಡ್ತೀರಿ ಡಾಕ್ಟರ್ ನೀವು ಅವರಿಗೆ ಬೊಜ್ಜು ಇದು? ಈಗ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ನಾವು ಮಾಡಿಫೈ ಮಾಡಬೇಕಂತಂದ್ರೆ ಅದು ಈಗ ಆಹಾರದಿಂದ ಶುರುವಾಗ್ತದೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಅದೇ ಈಗ ನಾವು ಆಗಲೇ ಹೇಳಿದಾಗೆ ಒಬ್ಬರು ಡಯಟಿಷಿಯನ್ ಆರ್ ನ್ಯೂಟ್ರಿಷನಿಸ್ಟ್ ಅಂತ ಹೇಳ್ತೀವಿ, ಅವರ ಒಂದು ಸಲಹೆಯನ್ನು ತಗೊಂಡು ಅವರು ಏನೇನು ಆಹಾರ ತಗೋಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕು, ಒಂದು ದಿವಸದಲ್ಲಿ ಏನೇನು ಆಹಾರ ತಿನ್ಬಹುದು, ಯಾವುದನ್ನು ಕಡಿಮೆ ಮಾಡಬೇಕು, ಅದೆಲ್ಲ ಅವರು ಒಂದು ಲಿಸ್ಟ್ ಮಾಡಿ ಕೊಡ್ತಾರೆ. ಅದನ್ನು ಅವರು ಚಾಚು ತಪ್ಪದೆ ಅದನ್ನೊಂದು ಪಾಲಿಸಬೇಕು. ನೆಕ್ಸ್ಟ್ ಬಂದು ನಮ್ದು ಫಿಸಿಕಲ್ ಆಕ್ಟಿವಿಟಿ. ಸೊ ಅದರಲ್ಲಿ ನಮಗೆ ಏನಂದ್ರೆ ಈಗ ನಾವು ಎಷ್ಟು ಆಹಾರ ತಗೊಂಡಿದ್ದೇವೆ ಅದನ್ನು ನಾವು ಬರ್ನ್ ಮಾಡ್ಬೇಕು, ಕ್ಯಾಲರೀಸ್ ಅನ್ನು ಬರ್ನ್ ಮಾಡ್ಬೇಕು. ಇಲ್ಲ ಇದ್ರೆ ಅದು ಹೆಚ್ಚಿದ್ದದ್ದು ಕೊಬ್ಬಿನ ಅಂಶದಲ್ಲಿ ಅದು ನಮ್ಮ ಶರೀರದಲ್ಲಿ ಡೆಪಾಸಿಟ್ ಆಗ್ತದೆ. ಸೊ ಅದಕ್ಕೆ ಈ ಪಾಶ್ಚಾತ್ಯ ಇದರಲ್ಲಿ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ವಾರದಲ್ಲಿ ಮಿನಿಮಮ್ ಒಂದು 150 ರಿಂದ 200 ನಿಮಿಷಗಳು ಒಂದು ಎಕ್ಸಸೈಸ್ ಅನ್ನ
ಮಾಡತಕ್ಕದ್ದು. ವಾರದಲ್ಲಿ ಇದು ಮಿನಿಮಮ್. ಅಂದ್ರೆ ನೀವು ಒಂದು ಗಂಟೆ ಒಂದು 2 ರಿಂದ 2.5 ಗಂಟೆ ಒಂದು ವಾರದಲ್ಲಿ ಮಾಡು, ಅಂದ್ರೆ ಇದು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಅಷ್ಟೇ ಮಾಡ್ಬೋದು. ಯಾಕೆ ನಮ್ಮ ಈ ಸಮಯ ಇಲ್ಲದೆ ಅಷ್ಟಾದ್ರೂ. ಸೊ ಅದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್, ಅದು ಎಲ್ಲರೂ ಎಲ್ಲಾ ವಯಸ್ಸಿನವರೆಗೂ ಮಾಡುವಂತ ಸುಲಭವಾದ ಒಂದು ಎಕ್ಸಸೈಸ್. ಅದು ಬ್ರಿಸ್ಕ್ ವಾಕಿಂಗ್ ಮಾಡಿ ಒಂದು 20 ನಿಮಿಷ ಅಥವಾ 25 ನಿಮಿಷ ಒಂದು ದಿನದಲ್ಲಿ ಅದು ಮಾಡಬಹುದು. ಇಲ್ಲ ನಮ್ದು ಈಗ ಜಿಮ್ಗೆ ಹೋಗತಕ್ಕದ್ದು, ಈಗ ಸಿಟಿಯಲ್ಲಿ ಇರೋರೆಲ್ಲ ಸೊ ಜಿಮ್ಮಿನಲ್ಲಿ ಹೋಗಿ ಒಂದಿಷ್ಟು ಕ್ಯಾಲರೀಸ್ ಬರ್ನ್ ಮಾಡೋದು, ಅದರಲ್ಲಿ ಎಕ್ಸಸೈಸ್, ಸೈಕ್ಲಿಂಗ್ ಅಥವಾ ಬೇರೆ ರೀತಿಯ ಮತ್ತೆ ಇನ್ನೊಂದೇನಂದ್ರೆ ಈ ಮಸಲ್ ಬಿಲ್ಡಪ್ ಮಾಡೋ ಎಕ್ಸಸೈಸ್ ಮಾಡಬಹುದು. ಬಟ್ ಏನಂದ್ರೆ ಬೇಸಿಕಲಿ ಬೊಜ್ಜುತನ ಕರಗಿಸ್ಲಿಕ್ಕೆ ನಾವು ಸಿಂಪಲ್ ಎಕ್ಸಸೈಸ್ ಸಾಕು ಅದು ಮಾಡಿದ್ರೆ. ಸೊ ಇದಿಷ್ಟನ್ನ ಮಾಡಿ ನೋಡುವಾಗೆ ಬಾಡಿ ಮಾಸ್ ಇಂಡೆಕ್ಸ್. ಹೌದು. ಸೊ ಅದರಲ್ಲಿ ನಿಮಗೆ ಏನಂದ್ರೆ ಅದು ಕ್ಯಾಟಗರೀಸ್ ಕೊಟ್ಟಿದ್ದಾರೆ ನೋಡಿ. ಈಗ ಡಾಕ್ಟರ್ ರೋಹನ್ ಹೇಳಿದ ಹಾಗೆ ಎಷ್ಟರ ಮೇಲೆ ಇದ್ರೆ ಅದು ಓವರ್ ವೇಟ್ 25ರ ಮೇಲೆ, ಮತ್ತೆ ಅದರ 30 ಮಾಪನ ಅದರದ್ದು ಕಾಣಿಸ್ತಿದೆ ನಮಗೆ ಸ್ಕ್ರೀನ್ ಅಲ್ಲಿ. ಇನ್ನೊಂದು ಇದೆ, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಸಹ ಅದೇ ಹೇಳ್ತದೆ. ಈಗ ಈ ಎಕ್ಸಸೈಸ್ ಎಷ್ಟು ಮಾಡ್ಬೇಕಂದ್ರೆ ಅವ್ರು ಹೇಳಿದಾಗೆ ಅದು ಆಲ್ಮೋಸ್ಟ್ ನೋಡಿದಾಗ ದಿನಕ್ಕೆ ಅರ್ಧ ಗಂಟೆ ಈಸ್ ಅ ಮಸ್ಟ್. ಅರ್ಧ ಗಂಟೆ ಈ ಲೈಟ್ ಎಕ್ಸಸೈಸ್ ಮಾಡಲೇಬೇಕು. ಅದು ನಾವು ಇವತ್ತಿನ ಕಾಲದಲ್ಲಿ ಮಾಡ್ತಿಲ್ಲ, ಅದೊಂದು ಕಾರಣ. ನಮ್ಮ ಫುಡ್ಡಲ್ಲೂ ತುಂಬಾ ವ್ಯತ್ಯಾಸ ಚೇಂಜಸ್ ಆಗ್ಬೇಕು. ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಬ್ರೇಕ್ಫಾಸ್ಟ್ ಇಂದ ಹಿಡಿದು ಲಂಚ್ ಇಂದ ಹಿಡಿದು ಡಿನ್ನರ್ ಇದು ನಮ್ಮ ಒಂದೇ ರೀತಿ ಇರುವುದಿಲ್ಲ. ಈಗ ನಾನು ಹೇಳಿದಾಗ ಈಗ ಫುಡ್, ನೀವು ಒಂದು ಫುಡ್ ನೋಡ್ಲಿಕ್ಕೆ ಹೋದ್ರೆ ಒಂದು ಅದರಲ್ಲಿ ಏನಿರ್ತದೆ ಬೇಸಿಕಲಿ, ಒಂದು ಕಾರ್ಬೋಹೈಡ್ರೇಟ್ಸ್, ಒಂದು ಫ್ಯಾಟ್, ಒಂದು ಪ್ರೋಟೀನ್, ಅದಲ್ಲದೆ ಬೇರೆ ಈ ಐರನ್, ಕ್ಯಾಲ್ಸಿಯಂ ಅಂತ ಮಿನರಲ್ಸ್ಗಳು ತುಂಬಾ ಇರ್ತದೆ. ಈ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಜಾಸ್ತಿ ಹೋಲ್ಸ್ ಗ್ರೈನ್ ಸೀರಿಯಲ್ಸ್ ಅಂತ ಹೇಳ್ತಾರೆ. ಈಗ ನಮ್ಮ ಬ್ರೆಡ್, ಓಟ್ಸ್, ಈ ತರ ಜಾಸ್ತಿ ಕ್ಯಾಲರೀಸ್ ಬರುವಂತಹ ಒಂದು ಊಟನ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಬೇಕು. ಅದ್ರ ಜೊತೆಗೆ ಪ್ರೋಟೀನ್, ಮೊಟ್ಟೆ, ಬೇರೆ ಯಾವುದೇ ಪ್ರೋಟೀನ್ ಆದ್ರೂ ಸಹ, ವೆಜಿಟೇರಿಯನ್ಸ್ ಆದ್ರೂ ಬೇರೆ ಪ್ರೋಟೀನ್ಸ್ ಉಂಟು. ವ್ಯಾಯಾಮ ಮತ್ತೆ ಆಹಾರದ ಅಂದ್ರೆ ಕೆಲವೊಮ್ಮೆ ನಾವು ಏನ್ ಚೇಂಜಸ್ ಮಾಡ್ಬೇಕಂದ್ರೆ ಒಂದು ಮಧ್ಯಾಹ್ನದ ಊಟದಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಕೊಡುವಂತ ಊಟ ಮಾಡಬೇಕು. ಈಗ ರೈಸ್ ಆಗಲಿ. ಒಂದು ವೀಕ್ಷಕರ ಕರೆ ಕಾಯ್ತಾ ಇದೆ, ಅದನ್ನ ಸ್ವೀಕರಿಸಿ ಮತ್ತೆ ಮಾತು. ಹಲೋ, ಹೇಳಿ ಸರ್. ನಮಸ್ತೆ. ಅದೇ ನಾನು ಹೇಳಿದಾಗೆ ಹಾಗೆ ಜೆನೆಟಿಕ್ ಕಾಂಪೊನೆಂಟ್ ಡೆಫಿನೆಟ್ಲಿ ಬೊಜ್ಜುತನದಲ್ಲಿ ಇದೆ. ಈಗ ನೀವೇ ಒಂದು ಕೆಲವು ಮಕ್ಕಳನ್ನು ನೋಡಿದಾಗ ಅದೇ ಊಟ ಮಾಡುವಾಗ ಒಂದು ಮಗು ಒಂದು ರೀತಿ ಆದರೆ ಇನ್ನೊಂದು ಮಗು ಸ್ವಲ್ಪ ತೆಳ್ಳಗಿರ್ತಾರೆ, ಒಂದು ಮಗು ಸ್ವಲ್ಪ ದಪ್ಪಗಿರ್ತಾರೆ. ಸೊ ಜೆನೆಟಿಕ್ ಕಾಂಪೊನೆಂಟ್ ಬೈ ಬರ್ತ್ ಬಂದೇ ಬರ್ತದೆ. ಈಗ ಒಂದು ಅವರ ಪೇರೆಂಟ್ಸು ಸ್ವಲ್ಪ ವೆಯ್ಟಲ್ಲಿ ಸ್ವಲ್ಪ ಹೈಯರ್ ಸೈಡಲ್ಲಿದ್ದರೆ ಅವ್ರಿಗೆ ಮಕ್ಕಳಲ್ಲೂ ಸ್ವಲ್ಪ ಬಂದೇ ಬರ್ತದೆ. ಬಟ್ ಜೆನೆಟಿಕ್ ಕಾಂಪೊನೆಂಟಿಂದನೇ ಬೊಜ್ಜುತನ ಬರೋದಂತ ಅಲ್ಲ. ಅದು ನಾನು ಹಾಗೆ ಹೇಳಿದಾಗೆ ಇಟ್ ಈಸ್ ಓನ್ಲಿ ಅ ಟ್ರಿಗರ್. ಅದನ್ನು ಹೊರಗೆ ಬರಬೇಕಾದ್ರೆ ಅದಕ್ಕೆ ತಕ್ಕಂಥ ಅವರು ಕರೆಕ್ಟು ಜೀವನ ಶೈಲಿ ನೋಡ್ಕೊಳ್ಳಿಲ್ಲ, ಆಹಾರದ ಪದ್ಧತಿ ಕರೆಕ್ಟಾಗಿ ನೋಡಲಿಲ್ಲ ಅಂದರೆ ಅದು ಬೊಜ್ಜುತನ ಅವರಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಬಟ್ ಜೆನೆಟಿಕ್ ಕಾಂಪೊನೆಂಟ್ ಡೆಫಿನೆಟ್ಲಿ ಉಂಟು, ಬಟ್ ಅದರಿಂದನೇ ಬೊಜ್ಜುತನ ಬರೋದಂತ ಅಲ್ಲ, ಒಂದನೇ ಪ್ರಶ್ನೆ. ಎರಡನೇದು ಇದು ಹಾರ್ಟ್ ತೊಂದರೆಗಳು. ಈ ಹಾರ್ಟ್, ಈಗ ನಾನು ಹೇಳಿದಾಗೆ ಈಗ ಫುಡ್ಡು ನಾವು ಜಾಸ್ತಿ ತುಂಬ ವೇಸ್ಟ್ ಕ್ಯಾಲರೀಸ್, ಈಗ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದಾಗ ಇದು ನಮ್ಮ ಬಾಡಿಯಲ್ಲಿ ಫ್ಯಾಟ್, ನಾವು ಅದನ್ನು ಬರ್ನ್ ಮಾಡಲಿಲ್ಲ ಅಂದರೆ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತದೆ. ಆ ಫ್ಯಾಟ್ ಡೆಪಾಸಿಟ್ ಆಗುವ ಮೇನ್ ಜಾಗ ಅಂದರೆ ನಮ್ಮ ರಕ್ತನಾಳಗಳು. ಈ ರಕ್ತನಾಳಗಳು ಯಾವ ರಕ್ತನಾಳಗಳು? ಒಂದೇ ಹಾರ್ಟ್ ಇದು ರಕ್ತನಾಳ, ಒಂದೇ ಬ್ರೈನ್ ರಕ್ತನಾಳ. ಈ ಮೆದುಳಿಗೆ ಹೋಗೋ ರಕ್ತನಾಳಗಳಲ್ಲಿ ಹೋಗಿ ಕೂತ್ಕೊಂಡ್ರೆ ಅದು ಬ್ಲಾಕ್ ಆಗೋ ಸಂಭಾವನೆ ಜಾಸ್ತಿ. ಈ ಹಾರ್ಟ್ ಇದು ರಕ್ತನಾಳ ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ, ಬ್ರೈನ್ ಇದು ರಕ್ತನಾಳ ಜಾಸ್ತಿ ಬ್ಲಾಕ್ ಆದಾಗ ಸ್ಟ್ರೋಕ್ ಆಗ್ತದೆ. ಸೊ ಒನ್ ಆಫ್ ದ ರೀಸನ್ ಅಂದರೆ ಇದೆ, ಈ ಬೊಜ್ಜುತನದಿಂದ ಫ್ಯಾಟ್ ಡೆಪಾಸಿಟ್ ಆಗಿ ಬರುವಂಥದ್ದು. ಸೊ ಡೆಫಿನೆಟ್ಲಿ ಈ ಹಾರ್ಟ್ ತೊಂದರೆ, ಈ ಬೊಜ್ಜುತನದ ತೊಂದರೆ ಇರುವವರಿಗೆ ಜಾಸ್ತಿ. ಓಕೆ ಓಕೆ, ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ, ಸಂಪರ್ಕ ಸಾಧ್ಯ ಆಗ್ತಲ್ಲ ಅನಿಸುತ್ತೆ. ಡಾಕ್ಟರ್ ಆಗಲೇ ಹೇಳ್ತಾ ಇದ್ರಿ ಆಹಾರ ಪದ್ಧತಿಗಳ ಬಗ್ಗೆ. ಮತ್ತು ಇನ್ನೊಂದು ನಾನು ಅದೇ ಮಧ್ಯಾಹ್ನದ ಊಟದಲ್ಲಿ ನಾವು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬರುವಂಥ, ಯಾಕಂದರೆ ಅದು ನಮ್ಮ ಮ್ಯಾಕ್ಸಿಮಮ್ ವರ್ಕಿಂಗ್ ಅವರ್ಸ್. ಈ ಟೈಮಲ್ಲಿ ನಮಗೆ ಎನರ್ಜಿ ಬೇಕು. ಸೊ ಆವಾಗ ನಾವು ರೈಸ್ ಆಗಲಿ ಚಪಾತಿ ಆಗಲಿ ಜಾಸ್ತಿ ಕ್ಯಾಲರೀಸ್ ಬರುವಂಥ ಊಟವನ್ನು ಜಾಸ್ತಿ ಮಾಡಿ ಮಾರ್ನಿಂಗ್ ಮತ್ತು ಮಧ್ಯಾಹ್ನ. ಇನ್ನೊಂದು ರಾತ್ರಿ ಮಾತ್ರ ನಮ್ದು ಯಾವಾಗಲೂ ಸ್ವಲ್ಪ ಫುಡ್ ಲೈಟ್ ಆಗಿದೆ. ಲೈಟ್ ಅಂದರೆ ಬರೇ ಅಂದರೆ ಹೊಟ್ಟೆ ಕಟ್ಟಬೇಕಂತ ಅರ್ಥ ಅಲ್ಲ, ಜಾಸ್ತಿ ಈ ಫೈಬರ್ ಉಳ್ಳ ಇದು ಆಹಾರನ ಜಾಸ್ತಿ ತಿನ್ಬೇಕು. ಇವಾಗ ಅಂದರೆ ವೆಜಿಟೇಬಲ್ಸ್ ಆಗಲಿ, ಈ ಸೊಪ್ಪು ಇಲ್ಲ ತರಕಾರಿ. ಇದು ಯಾಕೆ ಅಂದರೆ ನಮಗೆ ಒಂದ್ಸಲಿ ನಾವು ನಿದ್ದೆ ಮಾಡಿದ್ಮೇಲೆ ನೆಕ್ಸ್ಟ್ 7 ರಿಂದ 8 ಗಂಟೆ ನಮ್ಮ ಊಟ ಮಾಡೋದಿಲ್ಲ. ಆವಾಗ ನಾವು ಬರೇ ಕಾರ್ಬೋಹೈಡ್ರೇಟ್ಸ್ ತಿಂದರೆ ಅದು ಬೇಗ ಜೀರ್ಣ ಆಗಿ ಮತ್ತೆ ಹೊಟ್ಟೆ ಹಚ್ಚುತ್ತದೆ, ಮತ್ತೆ ಬಿಂಜ್ ಈಟಿಂಗ್ ಸ್ಟಾರ್ಟ್ ಆಗ್ತದೆ. ಈಗ ನಾವು ಜಾಸ್ತಿ ಫೈಬರ್ ಇರೋ ಆಹಾರ ತಿಂದಾಗ ಅದು ಇಡೀ ರಾತ್ರಿ ಬರ್ನ್ ಆಗ್ತದೆ. ಸೊ ಅದಕ್ಕೆ ಬೇಗ ಹೊಟ್ಟೆ ಹಸಿವು ಯೋಗಿ ಹಾಗೆ ಇರ್ಬೇಕು. ಸೊ ನಾವು ಆ ಟೈಪ್ ಇದ ಆಹಾರ ಜಾಸ್ತಿ ಮಾಡಿ, ಈಗ ರೈಸ್ ಐಟಮ್ ಅದನ್ನು ರಾತ್ರಿ ಹೊತ್ತು ಕಡಿಮೆ ಮಾಡ್ಬೇಕು. ಮತ್ತೆ ಇನ್ನೊಂದಂದ್ರೆ ನಮ್ಮ ಟೈಮಿಂಗ್
ತುಂಬಾ ಮುಖ್ಯ ಕಾರಣ ಅಂದ್ರೆ ಮತ್ತೊಂದು ವೀಕ್ಷಕರು ಕರೆ ಕಾಯ್ತದೆ. ಹಲೋ ಹಲೋ ಹಾ ಹೇಳಿ ಮೇಡಮ್. ನಮಸ್ತೆ ಹೇಳಿ. ಕೇಳಿಸ್ತಾ ಉಂಟು. ಹೇಳಿ ಹೇಳಿ ಶೋಭಾ ಅವರು. ಎರಡು ಕಡೆಯಿಂದ ಅಂದ್ರೆ ಓಕೆ. ಅಲ್ಲ ಥೈರಾಯ್ಡ್ ಪ್ರಾಬ್ಲಮ್. ಸರಿ ಸರಿ ಹೇಳಿ ಹೇಳಿ. ಓಕೆ ಮತ್ತೆ ಹಾ ಸರಿ ಓಕೆ. ಅಲ್ಲ ಈಗ ನಿಮ್ದು ಥೈರಾಯ್ಡ್ ಲೆವೆಲ್ ರಕ್ತದಲ್ಲಿ ಪರೀಕ್ಷೆ ಮಾಡಿ ಅದು ನಾರ್ಮಲಿಗೆ ಬಂದಿದೆಯಾ? ನಾರ್ಮಲಿಗೆ ಬಂದಿದೆ. ಸೊ ಹಾಗಾದ್ರೆ ಬಟ್ ನೀವು ಹೇಳೋದು ಇನ್ನೂ ನಿಮ್ಗೆ ತೂಕ ಇಳಿದಿಲ್ಲ, ಜಾಸ್ತಿ ಆಗಿದೆ ಅಂತ. ಹಾಗಾದ್ರೆ ನಿಮಗೆ ಅದು ಥೈರಾಯ್ಡ್ ಒಂದ ಕಾರಣ ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಸೊ ಈಗ ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಇದರಲ್ಲಿ ವ್ಯತ್ಯಾಸ ಮಾಡಿ ಸ್ವಲ್ಪ ತೂಕ ಇಳಿಸ್ಲಿಕ್ಕೆ ನೋಡ್ಬೇಕಾಗ್ತದೆ. ಅದು ಫಸ್ಟ್ ಏನಂದ್ರೆ ನಿಮ್ದು ನಿಮ್ಮ ಹೈಟ್ ವೆಯ್ಟ್ ನೋಡಿ ನಾವು ನಿಮ್ದು ಈಗ ನೀವು ಬೊಜ್ಜುತನದ ಇದರಲ್ಲಿ ಬರ್ತೀರಾ ಅಂತ ಹೇಳ್ಬೋದು. ನಿಮಗೆ ಹೈಟ್ ವೆಯ್ಟ್ ಗೊತ್ತಿದ್ರೆ ನೀವು ಹೇಳ್ಬೋದು. ಗೊತ್ತುಂಟಾ ನಿಮಗೆ ಅಳತೆ? ಅಲ್ಲ, ನಿಮ್ಮ ಸೈಡಿಂದ ನೀವು ನಿಮ್ಮ ಬಂದು ಚೆಕಪ್ ಮಾಡಿಸಿ ಆಯ್ತಾ? ಹೌದು ಹೌದು, ಸರ್ಜಿಕಲ್ ಗ್ಯಾಸ್ಟ್ರೋ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಎಜೆ ಹಾಸ್ಪಿಟಲ್ಗೆ ಬಂದು. ಗ್ಯಾಸ್ಟ್ರೋ ಸರ್ಜರಿ ಆಯ್ತಾ? ಸರಿ ಸರಿ ಓಕೆ, ಧನ್ಯವಾದಗಳು. ಇನ್ನು ಈ ಬೊಜ್ಜಿಗೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಗಳು ಆಗಿರಬಹುದು, ಅದು ವೈದ್ಯಕೀಯ ನಿರ್ವಹಣೆ ಹೇಗಿದೆ ಎಂಬುದರ ಕುರಿತಾಗಿ ಮತ್ತೆ ಮಾತಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ಬಳಿಕ ಮತ್ತೆ ಹಲೋ ಎಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇಷ್ಟೊತ್ತು ನಿರ್ವಹಣೆಯ ಬಗ್ಗೆ ಮಾತಾಡಿದ್ವಿ. ಆರಂಭದಲ್ಲಿ ಒಂದು ಕರೆ ಕಾಯ್ತಾ ಇದೆ ವೀಕ್ಷಕರದು. ಹಲೋ ಹಲೋ, ಹೇಳಿ ಸರ್, ತಮ್ಮ ಹೆಸರು? ಹಾಂ ಹೇಳಿ ಸರ್, ಡಾಕ್ಟರ್ ಇದ್ದಾರೆ ಮಾತು. ನಮಸ್ತೆ. ಅಲ್ಲ, ಈಗ ಹೊಟ್ಟೆ ಮಲಗುವಾಗ ಫ್ಲಾ ಅಂದರೆ ಅದು ಸ್ಕ್ಯಾನ್ ಏನಾದ್ರು ಮಾಡಿ ನೋಡಿದ್ದೀರಾ ಇಲ್ಲಿವರೆಗೆ? ದಪ್ಪ ಕಾಣಿಸ್ತದಲ್ಲ. ಅಲ್ಲ, ಈಗ ಅದು ಯಾವಾಗಲೂ ಅದು ಫ್ಯಾಟಾ ಬೇರೆ ಏನಾದರೂ ಉಂಟಾ ಅಂತ ನೋಡಬೇಕು. ಈಗ ಯೂಶ್ವಲಿ ತುಂಬ ಕಾಮನೆಸ್ಟ್ ಅಂದರೆ ಯೂಶ್ವಲಿ ಹೊಟ್ಟೆಯಲ್ಲಿ ಡಾಕ್ಟರ್ ಅಶ್ವಿನ್ ಹೇಳಿದಾಗ ಅಲ್ಲಿ ಫ್ಯಾಟ್, ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ನೋಡಿದಾಗ ನಮ್ಮ ಫ್ಯಾಟಿನ ಅಂಶ ಜಾಸ್ತಿ ಡೆಪಾಸಿಟ್ ಆಗೋದೇ ಹೊಟ್ಟೆಯಲ್ಲಿ. ಸೊ ಅದಕ್ಕೋಸ್ಕರ ನಮ್ದು ಅದು ಫ್ಲ್ಯಾಟ್ ಆಗಿ ಕಾಣಿಸ್ತದೆ. ಮಲಗುವಾಗ ಅದು ಅಷ್ಟು ಒಬ್ಬಿಯಸ್ ಆಗಿ ಕಾಣಿಸೋದಿಲ್ಲ. ಬಟ್ ಅದಲ್ಲದೆ ಬೇರೆ ಏನಾದರೂ ಹರ್ನಿಯನೋ ಅದು ಇದೇನಾದರೂ ಇದೆಯಾ ಅಂತ ನೋಡಬೇಕಾಗ್ತದೆ. ಅದಕ್ಕೆ ಒಂದು ಸ್ಕ್ಯಾನ್ ಮಾಡಿ ನೋಡಿದರೆ ಗೊತ್ತಾಗ್ತದೆ. ಓಕೆ ಓಕೆ ಓಕೆ, ಧನ್ಯವಾದಗಳು. ಡಾಕ್ಟರ್, ಸರ್ಜರಿಯ ಕುರಿತಾಗಿ ಮಾತನಾಡೋದಾದರೆ ಸರ್ಜರಿ ವಿಧಾನಗಳು ಯಾವುದೆಲ್ಲ ಇದೆ ಮೆಡಿಕಲ್ ಸರ್ಜರಿ? ಈ ಒಂದು ಬೇರಿಯಾಟ್ರಿಕ್ ಸರ್ಜರಿ, ಇದಕ್ಕೆ ಒಂದು ಬೇರಿಯಾಟ್ರಿಕ್ ಸರ್ಜರಿ ಅಂತ ಹೇಳ್ತಾರೆ. ಇದನ್ನು ದಪ್ಪದವರನ್ನು ಸಪೂರ ಮಾಡುವಂಥದ್ದೇ ಸರ್ಜರಿ. ಇದೀಗ ಈಗ ನೋಡ್ಲಿಕ್ಕೆ ಹೋದ್ರೆ ಮುಂಚಿನಕ್ಕಿಂತ ಎಷ್ಟೋ ಈ ಅಬ್ರಾಡ್, ಈ ಪಾಶ್ಚಿಮಾತ್ಯದಲ್ಲಿ ಇದು ತುಂಬಾ ಕಾಮನ್ ಸರ್ಜರಿ. ತುಂಬಾ ಜನ ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಅಷ್ಟೇ ಸಿಂಪಲ್ ಸರ್ಜರಿ ಮತ್ತು ಅಷ್ಟು ಸೇಫ್ ಸರ್ಜರಿ ಆಗಿ ಇವಾಗ ಅದು ಅಭಿವೃದ್ಧಿ ಆಗಿದೆ. ಇದು ಬೇಸಿಕಲಿ ಏನಾಗ್ತದೆ ಅಂದ್ರೆ ನಮ್ಮ ಈಗ ಯಾಕೆ ಬೇಸಿಕ್ ಕ್ವಶನ್ ಅಂದ್ರೆ ಯಾಕೆ ನಮ್ದು ವೆಯ್ಟ್ ಇಳಿಯುವುದಿಲ್ಲ ಅಂತ. ಈ ವೆಯ್ಟ್ ಇಳಿಯುವುದಿಲ್ಲ ಕಾರಣ ಅಂದ್ರೆ ನಮ್ಗೆ ಈಗ ಹೊಟ್ಟೆ ಕಟ್ಕೊಳ್ಳಿಕ್ಕೆ ಆಗುದಿಲ್ಲ. ನಾನೀಗ ವೆಯ್ಟ್ ಇಳಿಸ್ಬೇಕಂತ ನಾನು ತೀರ್ಮಾನ ಮಾಡ್ಕೊಂಡಿದ್ರೆ ಒಂದು ತಿಂಗಳು 2 ತಿಂಗಳು ನಾನೀಗ ಊಟ ಕಮ್ಮಿ ಮಾಡ್ಬೋದು, ಅದಕ್ಕೆ ಬೇಕಾದಂತ ವ್ಯಾಯಾಮಗಳು ಮಾಡ್ಬೋದು. ಬಟ್ ಆ ಮೋಟಿವೇಶನ್ ಲಾಂಗ್ ಟರ್ಮ್ ಅಲ್ಲಿ ಇರೋದು ಭಾರಿ ಕಷ್ಟ. ಅದು ಎಸ್ಪೆಷಲಿ ಈ BMI ನಾವು ಹೇಳಿದ ಮಾಪನ ಮಾಡಿದಾಗ BMI 32 ದಾಟಿದ ಮೇಲೆ ಎಲ್ಲಾ ಸ್ಟಡೀಸ್ ಪ್ರಕಾರ ಈ ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಅದರಿಂದ ವೆಯ್ಟ್ ಇಳಿಯುವ ಸಂಭಾವನೆ ಬಹಳ ಕಡಿಮೆ. ಅಂಥವರಲ್ಲಿ ಈ ಸರ್ಜರಿದು ಅಡ್ವಾಂಟೇಜ್ ತುಂಬಾ ಜಾಸ್ತಿ. ಯಾಕೆ ಅಂದ್ರೆ ಈ ಹೊಟ್ಟೆ ಕಟ್ಕೊಳ್ಳಿ, ಈ ಹಂಗರ್ ಸೆನ್ಸೇಷನ್ ಅಂತ ಹಸಿವೆ ಇದೆಲ್ಲ, ಅದನ್ನು ಕಡಿಮೆ ಮಾಡ್ಲಿಕ್ಕೆ ಈ ಸರ್ಜರಿ ಹೆಲ್ಪ್ ಮಾಡ್ತದೆ. ಇದೊಂದು ಕೀ ಹೋಲ್ ಸರ್ಜರಿ. ಬೇಸಿಕಲಿ ಈ ಕೀ ಹೋಲ್ ಸರ್ಜರಿ ಅಂದ್ರೆ ಅದಕ್ಕೊಂದು ಗಾಯ ಅಂತ ಇರುವುದಿಲ್ಲ, ನೋವು ಕಡಿಮೆ, ಮತ್ತೆ ಬೇಗ ಆಪರೇಷನ್ ಮಾಡಿ ಬೇಗ ಒಂದು 4-5 ದಿನದಲ್ಲಿ ಡಿಸ್ಚಾರ್ಜ್ ಆಗುವಂತ ಒಂದು ಸರ್ಜರಿ.
ಈ ಸರ್ಜರಿಯಲ್ಲಿ ನಮ್ಮ ಈಗ ಊಟ ಮಾಡಿರೋ ಹೋಗುವ ಫುಡ್ ಹೋಗುದು ಎಲ್ಲಿ ಒಂದು ಜಠರದಲ್ಲಿ. ಜಠರದಲ್ಲಿ ಅದು ಸ್ಟೋರ್ ಆಗಿ ಅದು ಸಣ್ಣ ಕರಳಿಗೆ ಸ್ವಲ್ಪ ಸ್ವಲ್ಪ ಆಗಿ ಬಿಟ್ಟು ಅದು ಜೀರ್ಣ ಆಗ್ತದೆ. ಸೊ ಇಲ್ಲಿ ಸ್ವಲ್ಪ ಬೊಜ್ಜುತನ ತೊಂದರೆ ಇರೋರಿಗೆ ಈ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ, ಜಠರದ ಕೆಪಾಸಿಟಿ ಜಾಸ್ತಿ ಇರ್ತದೆ. ಅದಕ್ಕೆ ಅವರಿಗೆ ಸ್ವಲ್ಪ ಊಟ ಮಾಡಿದ್ರು ಸಾಕಾಗುದಿಲ್ಲ, ಹಂಗರ್ ಸೆನ್ಸೇಷನ್, ಹಸುವೆ ಕಡಿಮೆ ಆಗುದಿಲ್ಲ. ಈ ಸರ್ಜರಿಯಲ್ಲಿ ನಾವು ಆ ಜಠರದ ಅಂಶನ ಕಡಿಮೆ ಗಾತ್ರದಲ್ಲಿ ಕಡಿಮೆ ಮಾಡಿ ಒಂದು ಕಾಲಾಂಶ ಮಾಡ್ತೇವೆ. ಆವಾಗ ಏನಾಗ್ತದೆ, ನಾವು ಈಗ ಎಷ್ಟು ಊಟ ಮಾಡ್ತೇವೆ ಅದರದ್ದು ಕಾಲಾಂಶ ಊಟ ಮಾಡಿದಾಗ ಅದು ನಮಗೆ ಆ ಫುಲ್ನೆಸ್, ನಮಗೆ ಸಾಕು, ಊಟ ಸಾಕು ಅನ್ನೋ ಫೀಲಿಂಗ್ ಬರುವ ಹಾಗೆ ನಾವು ಮಾಡ್ತೇವೆ. ಡಾಕ್ಟರ್ ಅಶ್ವಿನ್ ಆಳ್ವ ಅವರೇ, ಈ ಎಷ್ಟು ಪ್ರಮಾಣದಲ್ಲಿ ಈ ಬೊಜ್ಜಿನಾಂಶ ಇರೋರು ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು, ಎಷ್ಟು ಪ್ರಮಾಣದಲ್ಲಿ? ಅದೇ ಈಗ ಈ ಪಾಶ್ಚಾತ್ಯ ಅಂದ್ರೆ ಈ ಅಮೆರಿಕ ಇವ್ರದ್ದೆಲ್ಲ ಗೈಡ್ಲೈನ್ಸ್ ನೋಡಿದ್ರೆ BMI 35 ಮೇಲೆ ಇದ್ದು ಅವರಿಗೆ ಈ ಶುಗರ್, BP ಇಂತಹ ಕಾಯಿಲೆಗಳು ಇದ್ರೆ ಅವರಿಗೆ ಈ ಸರ್ಜರಿಯನ್ನ ಮಾಡತಕ್ಕದ್ದು. ಮತ್ತೊಂದು 40 ಮೇಲೆ ಇದ್ರೆ ಅವರಿಗೆ ಶುಗರ್, BP, ಕೊಲೆಸ್ಟ್ರಾಲ್ ಯಾವುದೇ ಕಾಯಿಲೆಗಳು ಇಲ್ಲದಿದ್ರೂ ಕೂಡ ಅವರು ಈ ಸರ್ಜರಿಗೆ ಒಳಗಾಗಬೇಕು. ಅದೇ ನಮ್ಮ ಭಾರತೀಯ ನಾವು ಇದರ ಜನಾಂಗದಲ್ಲಿ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಇದೆ. ಯಾಕೆಂದ್ರೆ ನಾವು ಮೊದಲೇ ಹೇಳಿದಾಗೆ ಆ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಜಾಸ್ತಿ ಬರೋದು, ಆ ಟೈಪಿನ ಬೊಜ್ಜುತನ ಇರೋದ್ರಿಂದ ನಮ್ಮ ಅದರನ್ನ ಸ್ವಲ್ಪ ಆ ಲಿಮಿಟ್ ಅನ್ನ ಕೆಳಗೆ ಮಾಡಲಾಗಿದೆ. 32 ಅದರ ಮೇಲೆ ಇದ್ರೆ ಮತ್ತು ಶುಗರ್, BP ಇಂತಹ ಕಾಯಿಲೆಗಳು ಇದ್ರೆ ಅವರಿಗೆ ಈ ಸರ್ಜರಿ ಮಾಡಬೇಕಾದ ಅವಶ್ಯಕತೆ ಇದೆ. ಓಕೆ ವೀಕ್ಷಕರೇ, ಇದುವರೆಗೂ ಹಲವಾರು ಈ ಬೊಜ್ಜಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು, ಕಾರಣಗಳಾಗಿರಬಹುದು, ಮತ್ತು ಅದರ ಚಿಕಿತ್ಸಾ ವಿಧಾನಗಳನ್ನು ಕುರಿತಾಗಿ AJ ಆಸ್ಪತ್ರೆಯ ಇಬ್ಬರು ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಿನ್ ಆಳ್ವ ಮತ್ತು ಡಾಕ್ಟರ್ ರೋಹನ್ ಶೆಟ್ಟಿ ಅವರು ತಮ್ಮೆಲ್ಲ ಸಲಹೆಗಳಿಗೆ, ಸಮಸ್ಯೆಗಳಿಗೆ ಉತ್ತರಿಸಿದ್ದಾರೆ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಹಲೋ AJ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.